ನಮಸ್ಕಾರ ವೀಕ್ಷಕರೇ. ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ವ್ಯಾಪ್ತಿಯ ಎನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಎನ್ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿ. ಎಸ್ ವೀಕ್ಷಕರೇ, ನಾವು ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಸಾಮಾನ್ಯವಾಗಿ ಕಿವಿಯ ತೊಂದರೆಗಳು ಮತ್ತು ಅದನ್ನು ಹೇಗೆ ಪ್ರಿವೆನ್ಷನ್ ಮಾಡುವುದು, ಅಂದರೆ ಅದನ್ನು ಹೇಗೆ ತಡೆಗಟ್ಟುವುದು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇದ್ದೇವೆ. ಈ ಮಾಹಿತಿಯನ್ನು ನೀಡಲು ನಮ್ಮ ಜೊತೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ENT ಡಿಪಾರ್ಟ್ಮೆಂಟ್ ಎನಪೋಯ ಕಾಲೇಜ್ನ ಡಾಕ್ಟರ್ ಸುಬೋಧ್ ರವರು ಇದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ಮೊದಲಿಗೆ ಈ ಕಿವುಡುತನ ಎಂಬುವಂತಹದ್ದು ಯಾವ ರೀತಿಯಲ್ಲಿ ಉಂಟಾಗಬಹುದು ಅಂತ ಹೇಳಿ. ಕಿವುಡುತನ ಅನ್ನೋದು ನಮ್ಮಲ್ಲಿ ಸಡನ್ನಾಗಿ ಶುರುವಾಗುವಂತಹ ಕಂಡೀಷನ್ಗಳಿದ್ದಾವೆ. ಇನ್ನು ಕೆಲವು ಕಂಡೀಷನಲ್ಲಿ ಗ್ರ್ಯಾಜುವಲ್ ಆನ್ಸೆಟ್ ಅಂದರೆ ನಿಧಾನಗತಿಯಲ್ಲಿ ಉಂಟಾಗುವಂತಹ ಒಂದು ಕಂಡೀಷನ್ಗಳಿರ್ತವೆ. ಸಡನ್ ಅಂತ ಹೇಳಿದರೆ ಆಕ್ಸಿಡೆಂಟಿಂದಾಗಿ ಬರಬಹುದು, ಇಲ್ಲ ಕಿವಿಗೆ ಇನ್ಫೆಕ್ಷನ್ಗಳಾಗಬಹುದು. ಮಾಮೂಲಿ ಕೋವಿಡ್ ಇನ್ಫೆಕ್ಷನ್ ತರಹದ ಕಂಡೀಷನ್ಗಳಲ್ಲೂ ಕೂಡ ಕಿವಿಯಲ್ಲಿ ನೀರು ತುಂಬಿಕೊಳ್ಳೋದ್ರಿಂದ ಸಡನ್ನಾಗಿ ಕಿವಿಯಲ್ಲಿ ಕಿವುಡುತನ ಬರುವಂತಹ ಕಂಡೀಷನ್ಗಳು ಇದ್ದಾವೆ. ಇನ್ನು ಗ್ರ್ಯಾಜುವಲ್ ಆನ್ಸೆಟ್ ಅಂತ ಹೇಳಿದರೆ ಅದು ಕಿವಿಯ 3 ಭಾಗಗಳಿರ್ತವೆ. ಅದರಲ್ಲಿ ಹೊರಭಾಗ, ಮಧ್ಯಭಾಗ ಮತ್ತು ಒಳಭಾಗ. ಸೊ ಈ 3 ಭಾಗದ ಬೇರೆ ಬೇರೆ ರೀತಿಯ ಕಾಯಿಲೆಗಳಿಂದಾಗಿ ಮತ್ತು ವಯಸ್ಸಿನಿಂದಾಗಿ ಕೂಡ ಕಿವುಡುತನ ಕಾಮನ್ ಆಗಿ ಬರುತ್ತೆ. ಎಸ್ ಡಾಕ್ಟರ್, ಈ ಹಠಾತ್ ಕಿವುಡುತನಕ್ಕೆ ಯಾವ ರೀತಿಯಾದ ಟ್ರೀಟ್ಮೆಂಟ್ ಮಾಡಬಹುದು ಅಂತ ಹೇಳಿ. ಮೊದಲನೇದಾಗಿ ಈ ಹಠಾತ್ ಕಿವುಡುತನ ಯಾವುದರಿಂದಾಗಿ ಬಂದಿದೆ ಅನ್ನೋದನ್ನು ಕಂಡುಹಿಡಿಬೇಕು. ಅದಕ್ಕೋಸ್ಕರ ಪೇಷಂಟ್ ಹಾಸ್ಪಿಟಲಿಗೆ ಬಂದಾಗ ಕೆಲವು ಇನ್ವೆಸ್ಟಿಗೇಷನ್ಸ್ಗಳನ್ನು ಮಾಡ್ತೀವಿ. ಉದಾಹರಣೆಗೆ ನಾರ್ಮಲ್ ಆಗಿ ಇರುವಂತಹ ವ್ಯಕ್ತಿ ಸಡನ್ನಾಗಿ ನಿನ್ನೆ ಮೊನ್ನೆಯಿಂದ ನನಗೆ ಒಂದು ಕಿವಿ ಕೇಳ್ತಾ ಇಲ್ಲ ಅನ್ನೋವಂಥ ಒಂದು ಕಂಡೀಷನಲ್ಲಿ ಮೊದಲಿಗೆ ಕೆಲವರು ಬರ್ತಾರೆ. ಆ ಥರ ಇದ್ದಾಗ ಅವರಿಗೆ ಬೇರೆ ಯಾವುದೇ ರೀತಿಯ ಸಿಂಪ್ಟಮ್ಸ್ಗಳಿರೋದಿಲ್ಲ. ಸೊ ಕಿವಿಯ ನರ ಮಾತ್ರ ಸಡನ್ನಾಗಿ ಹಠಾತ್ತಾಗಿ ವೀಕ್ ಆಗಿರುತ್ತೆ. ಇಂಥ ಸಿಚುವೇಷನಲ್ಲಿ ನಾವು ಅದು ಡಯಾಬಿಟಿಸಿಂದ ಬಂದಿರಬಹುದು, ಇಲ್ಲ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಏನೋ ಒಂದು ಗ್ರೂಪ್ ಇದೆ, ಅದರಿಂದ ಬಂದಿರಬಹುದು. ಡಯಾಬಿಟಿಸಿಂದ ಕಿವಿ ಕೇಳಿಸೋದಿಲ್ಲದೆಲ್ಲ ಆಗ್ತದೆ. ಹೌದು, ಈ ನರಕ್ಕೆ ಲಾಂಗ್ ಟರ್ಮಲ್ಲಿ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇದ್ದಾವೆ. ಸೊ ಹಾಗಾಗಿ ಡಯಾಬಿಟಿಸಿಂದನೋ ಅಥವಾ ಆಟೋಮ್ಯೂನ್ ಡಿಸೀಸಸ್ಸಿಂದನೋ ಅಥವಾ ಥೈರಾಯ್ಡ್ ಡಿಸೀಸ್ಗಳಿಂದನೂ ಕೂಡ ಇದು ಬರುವಂತಹ ಕಾರಣ ಇರುತ್ತೆ. ಸೊ ಅದನ್ನು ಫಸ್ಟಿಗೆ ಇನ್ವೆಸ್ಟಿಗೇಷನ್, ಬ್ಲಡ್ ಟೆಸ್ಟ್ಗಳು, CT ಸ್ಕ್ಯಾನ್, ಈ ರೀತಿ ಇನ್ವೆಸ್ಟಿಗೇಷನ್ಸ್ ಮಾಡಿ ಐಡೆಂಟಿಫೈ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಅದೇ ರೀತಿ ಈ ಇನ್ವೆಸ್ಟಿಗೇಷನ್ಸ್ಗಳಿಗೆ ರಿಪೋರ್ಟಿಗೋಸ್ಕರ ಕಾಯ್ತಾ ಕೂರ್ಲಿಕ್ಕಾಗಲ್ಲ. ಯಾಕಂದರೆ ನರಕ್ಕೆ ಆಗಿರೋ ಡ್ಯಾಮೇಜ್ ದಿನ ಕಳೆದಂತೆ ಅದನ್ನು ಅದರ ಶಕ್ತಿಯನ್ನು ವಾಪಸ್ ಮರಳಿಸೋದೇನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಆ ಚಾನ್ಸಸ್. ಸೊ ಆದಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಶುರು ಮಾಡಬೇಕು. ಸೊ ಇಮ್ಮಿಡಿಯೇಟ್ಲಿ ಇಂಜೆಕ್ಷನ್ಸ್ಗಳು ಮತ್ತು ಡೈರೆಕ್ಟಾಗಿ ಕಿವಿಯ ಮಧ್ಯಭಾಗಕ್ಕೆ ಕೊಡುವಂಥ ಇಂಜೆಕ್ಷನ್ಸ್ಗಳಿದ್ದಾವೆ. ಇವನ್ನ ಇಮ್ಮಿಡಿಯೇಟಾಗಿ ಶುರು ಮಾಡಿದರೆ ಪೇಷಂಟ್ ಟೆಸ್ಟ್ಗಳು ರಿಪೋರ್ಟ್ ಬರೋ ಮುಂಚೆನೇ ನಾರ್ಮಲ್ ಆಗುವಂಥ ಚಾನ್ಸ್ ಇರುತ್ತೆ. ಅದೇ ಟೆಸ್ಟ್ ರಿಪೋರ್ಟ್ಗಳು ಅಥವಾ ಇದು ಮಾಮೂಲಿ ಪ್ರಾಬ್ಲಮ್ ಇರ್ಬೋದು ಅಥವಾ ಶೀತ ಇರ್ಬೋದು ಅಂದ್ಕೊಂಡು ತುಂಬ ಲೇಟ್ ಯಾರು ಮಾಡಿ ಬರ್ತಾರೆ, ಅವರಿಗೆ ಆಮೇಲೆ ಬಂದಾಗ ಅದನ್ನು ಟ್ರೀಟ್ಮೆಂಟ್ ಕೊಡೋದು ಕೂಡ ಪ್ರಯೋಜನಕಾರಿ ಆಗೋದಿಲ್ಲ. ಹಾಗಾಗಿ ಯಾವುದೇ ರೀತಿಯ ಕಿವಿಯ ಶ್ರವಣ ದೋಷ ಇರಬಹುದು, ಅದನ್ನು ಅವರು ಆದಷ್ಟು ಬೇಗ ಬಂದು ತೋರಿಸ್ಕೊಳ್ಳೋದ್ರಿಂದ ಯಾವಾಗಲೂ ಚಿಕಿತ್ಸೆದು ಫಲ ತುಂಬ ಅವರಿಗೆ ಚೆನ್ನಾಗಿ ಬರುವಂಥ ಇಮಿಡಿಯೇಟ್ ಟ್ರೀಟ್ಮೆಂಟ್ ಯಾವಾಗಲೂ ತುಂಬ ಇಂಪಾರ್ಟೆಂಟ್. ಒಂದು ವೇಳೆ ಲೇಟ್ ಆಯಿತು ಅಂತ ಹೇಳಿದರೆ ಅವರಿಗೆ ಟ್ರೀಟ್ಮೆಂಟ್ ಅಲ್ಲ, ಲೇಟ್ ಆದಾಗ ನಾವು ಮುಂದಿನ ಭಾಗದ ಟ್ರೀಟ್ಮೆಂಟಿಗೆ ಹೋಗ್ತೀವಿ. ಅಂದರೆ ಕಿವಿಯ ನರದ ಎಬಿಲಿಟಿ ಎಷ್ಟಿದೆ ಅಂತ ಆಡಿಯೋಮೆಟ್ರಿಕ್ ಟೆಸ್ಟ್ಗಳಂತ ಇರ್ತವೆ, ಶ್ರವಣ ಪರೀಕ್ಷೆಗಳು. ಅದರಲ್ಲಿ ನರದ ಕೆಪಾಸಿಟಿ ಎಷ್ಟಿದೆ, ಇವಾಗ ಅದು 100% ಕೆಲಸ ಮಾಡ್ತಾ ಇದ್ದಂತಹ ಕಿವಿಯ ನರ ಏನಿರುತ್ತೆ ಅದು 50% ವೀಕ್ ಆಗಿದೆಯೋ ಇಲ್ಲ 75% ವೀಕ್ ಆಗಿದೆಯೋ, ಈ ರೀತಿಯ ಪರೀಕ್ಷೆಗಳನ್ನ ಮಾಡ್ತೀವಿ. ಅದರ ಬೇಸಿಸ್ ಮೇಲೆ ಅವರಿಗೆ ಮುಂದಿನ ಟ್ರೀಟ್ಮೆಂಟ್ ಕೊಡ್ಬೋದು. ಅಂದರೆ ಹಿಯರಿಂಗ್ ಏಡ್ಸ್ ಕೊಡ್ಬೋದು, ಇಲ್ಲ ಅದು ವಯಸ್ಸಿನ ಆಧಾರದ ಮೇಲೆ ಅವರಿಗೆ ಬೇರೆ ಬೇರೆ ರೀತಿಯ ಸರ್ಜರಿಗಳನ್ನು ಅಡ್ವೈಸ್ ಮಾಡ್ಬೋದು. ಸೊ ಈ ರೀತಿ ಸಡನ್ ಆನ್ಸೆಟ್ ಹಿಯರಿಂಗ್ ಲಾಸ್ ಏನಿರುತ್ತೆ ಅದರಲ್ಲಿ ಈ ರೀತಿಯ ಟ್ರೀಟ್ಮೆಂಟ್ ಇರುವಂಥದ್ದು ನಮ್ಮ ಸಿಸ್ಟಮ್. ಆ್ಯಂಡ್ ಆಕ್ಸಿಡೆಂಟಲ್ಲಿ ಕೆಲವರಿಗೆ ಶ್ರವಣ ದೋಷ ಬರುತ್ತೆ. ಆ ಕಂಡೀಷನ್ಸ್ಗಳಲ್ಲಿ ಅವರು ಅನ್ಕಾನ್ಷಿಯಸ್ ಆಗಿರುವಂಥ ಚಾನ್ಸ್ ಕೂಡ ಇರುತ್ತೆ. ಸೊ ಇದರಲ್ಲಿ ಡಾಕ್ಟರ್ಗಳು ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇರುವಂತಹ ಬೇರೆ ಯಾರು ನ್ಯೂರೋ ಸರ್ಜನ್ಸ್ ಇರ್ತಾರೆ, ಇಲ್ಲ ಫಿಸಿಷಿಯನ್ಸ್ ಇರಬಹುದು, ICU ಸ್ಪೆಷಲಿಸ್ಟ್ ಇರಬಹುದು, ಅವರು ಕೂಡ
ಆದಷ್ಟು ಪೇಷಂಟ್ ಎಚ್ಚರವಾಗ್ತಾ ಇದ್ದ ಹಾಗೆಯೇ ಇದನ್ನು ಐಡೆಂಟಿಫೈ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಪೇಷಂಟ್ ಕೂಡ ಯಾವುದೇ ರೀತಿಯ ಕಿವಿ ವೀಕ್ನೆಸ್ ಇದ್ದಲ್ಲಿ, ಕೇಳೋದು ಕಡಿಮೆ ಅನಿಸ್ತಾ ಇದೆ ಅಂದಾಗ ಅವರು ಕೂಡಲೇ ಅದನ್ನು ತಿಳಿಸಿದರೆ, ಈಗ ಮೊದಲೇ ಹೇಳಿದ ಹಾಗೆ ಅವರಿಗೆ ಆದಷ್ಟು ಬೇಗ ಆ ಟ್ರೀಟ್ಮೆಂಟ್ ಕೊಡೋ, ಈ ಸಿಂಪಲ್ ಟ್ರೀಟ್ಮೆಂಟ್ಗಳು ಅಂದರೆ ಇಂಜೆಕ್ಷನ್ಸ್ಗಳು ಮತ್ತು ಕಿವಿಯ ಒಳಭಾಗಕ್ಕೆ ಕೊಡುವಂಥ ಇಂಜೆಕ್ಷನ್ಗಳನ್ನು ನಾನೇನು ಹೇಳಿದೆ ಅದನ್ನು ಕೊಡೋದ್ರಿಂದ ಅವರ ಕಿವಿಯ ಕೆಪಾಸಿಟಿಯನ್ನು ವಾಪಸ್ ನಾರ್ಮಲ್ಸಿಗೆ ತರುವಂತಹ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಎಸ್ ಡಾಕ್ಟರ್, ಈಗ ಗ್ರ್ಯಾಜುವಲ್ ಡೆಫ್ನೆಸ್ ಅಂದರೆ ನಿಧಾನಗತಿಯಲ್ಲಿ ಆಗುವಂತಹ ಕಿವುಡುತನಕ್ಕೆ, ಸೊ ಈ ಕಿವುಡುತನಕ್ಕೆ ಕಾರಣ ಏನು ಡಾಕ್ಟರ್? ಗ್ರ್ಯಾಜುವಲ್ ಆನ್ಸೆಟ್ ಅನ್ನೋದು ತುಂಬ ಜಾಸ್ತಿ ಆಗಿರುವಂತಹ ತೊಂದರೆ ಶ್ರವಣ ದೋಷದಲ್ಲಿ. ಯಾಕಂದರೆ ಇದು ಪೇಷಂಟ್ಗಳನ್ನ ಇಮ್ಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ತರೋದಿಲ್ಲ, ಅವರು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಕಳೆದ ಮೇಲೆ ನಮ್ಮ ಹತ್ರ ಬರ್ತಾರೆ. ಸೊ ಇದು ಹೊರಭಾಗದ ಕಿವಿಯಲ್ಲಿರುವಂತಹ ಪ್ರಾಬ್ಲಮ್ಗಳು ಸಿಂಪಲ್ ಆಗಿರುವಂತಹ ವ್ಯಾಕ್ಸ್ ಇರ್ಬೋದು, ಇಲ್ಲ ಫಂಗಸ್ ಇನ್ಫೆಕ್ಷನಿಂದ ಬಂದಿರಬಹುದು, ಇಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಿಂದ ಬಂದಿರಬಹುದು. ಇದರಲ್ಲಿ ಏನಾಗುತ್ತೆ, ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳಿಂದ ಕಿವಿಯಲ್ಲಿ ನೀರ್ಗುಳ್ಳೆಗಳು ಉಂಟಾಗ್ತವೆ, ಫ್ಯುರಂಕಲ್ಸ್ ಅಂತೆಲ್ಲ ಹೇಳ್ತೀವಿ ನಾವು. ಸೊ ಅದರಿಂದ ಕೂಡ ಕಿವಿ ಬ್ಲಾಕ್ ಆಗಿ ಕೇಳೋದೊಂದು ಕಡಿಮೆ ಆಗ್ಬೋದು. ಇವಕ್ಕೆ ಜನರಲ್ ಆಗಿ ನಾವು ಔಟ್ ಪೇಷಂಟ್ ಬೇಸಿಸಲ್ಲೇ ಟ್ರೀಟ್ಮೆಂಟ್ ಮಾಡಬಹುದು. ಆದರೆ ಕಿವಿಯ ಮಧ್ಯಭಾಗಕ್ಕೆ ಯಾವಾಗ ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನ್ಗಳಾಗುತ್ತೆ, ಆವಾಗ ಕಿವಿಯ ತಮಟೆಯಲ್ಲಿ ರಂಧ್ರಗಳುಂಟಾಗುತ್ತವೆ, ಪರ್ಫೋರೇಷನ್ಸ್ ಅಂತ ಹೇಳ್ತೇವೆ. ಈ ಥರ ಆದಾಗ ಪೇಷಂಟ್ಗಳು ವರ್ಷಾನುಗಟ್ಟಲೆ ಅದನ್ನು ತಡ್ಕೊಳ್ತಾ ಇರ್ತಾರೆ. ಯಾಕೆಂದರೆ ಈ ಪ್ರಾಬ್ಲಮ್ನಲ್ಲಿ ಅವರಿಗೆ ಕೇಳೋದೇನಿರುತ್ತೆ ಅದೊಂದು 25 to 50%, ಇಲ್ಲ ಮ್ಯಾಕ್ಸಿಮಮ್ 60-70% ಮಾತ್ರ ಕಡಿಮೆ ಆಗುತ್ತೆ, ಕಂಪ್ಲೀಟಾಗಿ ಕಡಿಮೆ ಆಗಲ್ಲ. ಸೊ ಅವರು ಅಡ್ಜಸ್ಟ್ ಮಾಡ್ಕೊಂಡು ಅದನ್ನು ಮುಂದುವರಿಸ್ತಾ ಹೋಗ್ತಾ ಇರ್ತಾರೆ. ಸೊ ಇದರಿಂದಾಗಿ ಕಿವಿಯ ನರ ಕೂಡ ಗ್ರ್ಯಾಜುವಲಿ ವೀಕ್ ಆಗ್ತಾ ಹೋಗುತ್ತೆ. ಸೊ ಪ್ರೋಗ್ರೆಷನ್ ಆಫ್ ದಿ ಡಿಸೀಸ್ ನಡೀತಾ ಇರುತ್ತೆ, ಬಟ್ ಪೇಷಂಟ್ಗಳು ಸಂಹವ್ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಸೊ ಇದು ಮಧ್ಯಭಾಗದ ತೊಂದರೆಗಳಿಂದಾಗಿ. ಇನ್ನು ಒಳಭಾಗದ ನರದ್ದು ಪಾಯಿಂಟ್ ಏನಿದೆ ಅಂದರೆ ಕಾಕ್ಲಿಯಾ ಅಂತ ಕರಿತೀವಿ ಅದನ್ನು, ಅದರಲ್ಲಿ ಯಾವಾಗ ತೊಂದರೆಗಳು ಉಂಟಾಗ್ತವೆ, ಉದಾಹರಣೆಗೆ ವಯಸ್ಸಿನಿಂದಾಗಿ ಉಂಟಾಗುವಂತಹ ಶ್ರವಣ ದೋಷ ಏನಿರುತ್ತೆ, ಪ್ರೆಸ್ಬೈಕಿಸಿಸ್ ಅಂತ ಹೇಳ್ತೀವಿ, ಅದಿರಬಹುದು, ಅಥವಾ ಆಟೋ ಇಮ್ಯೂನ್ ಕಂಡೀಷನ್ ಈಗಾಗಲೇ ನಾನು ಹೇಳಿದೆ, ಅದರಲ್ಲೂ ಕೂಡ ನಿಧಾನಗತಿಯಲ್ಲಿ ನರ ವೀಕ್ ಆಗ್ತಾ ಹೋಗ್ಬೋದು. ಡಯಾಬಿಟಿಸ್ನಲ್ಲೂ ನಿಧಾನಗತಿಯಲ್ಲಿ ಕಿವಿಯ ನರ ವೀಕ್ ಆಗ್ತಾ ಹೋಗುತ್ತೆ. ಹಾಗೆ ಹೆರಿಡಿಟ್ರಿ ಕಂಡೀಷನ್ ಅಂದರೆ ಯಾರ ತಂದೆ ತಾಯಿಗಳಿಗೆ ಚಿಕ್ಕ ವಯಸ್ಸಿನಲ್ಲಿ ಕಿವುಡುತನ ಉಂಟಾಗಿತ್ತು ಅವರಿಗೆ ಕೂಡ, ಅವರ ಮಕ್ಕಳಿಗೂ ಕೂಡ ಅತಿ ಚಿಕ್ಕ ವಯಸ್ಸಿನಲ್ಲೇ ವಯಸ್ಸಿನವರಿಗೆ ಆದ ಹಾಗೇನೆ ಬೇಗ ಕಿವಿಯ ನರ ವೀಕ್ ಆಗುವಂತಹ ಚಾನ್ಸ್ಗಳಿರುತ್ತವೆ. ಸೊ ಈ ರೀತಿ ಕಿವಿಯ ಬರುವಂತಹ ಚಾನ್ಸ್ ಕೂಡ ಇರುತ್ತೆ. ಸೊ ಅದನ್ನು ಪರೀಕ್ಷೆ ಮಾಡಿದಾಗ ನಮಗೆ ಇದು ಯಾವ ಕಾರಣಕ್ಕೆ ಅಂತ ಗೊತ್ತಾಗುತ್ತೆ. ಸೊ ಸ್ಲೋ ಆಗಿ ಬಂದಿರಬಹುದು, ಗ್ರ್ಯಾಜುವಲ್ ಆಗಿ ಅವರಿಗೆ ಡೆಫ್ನೆಸ್ ಅಥವಾ ಕಿವುಡುತನ ಬಂದಿರಬಹುದು, ಆದರೆ ಅದನ್ನು ಕೂಡ ತುಂಬ ಲೇಟ್ ಮಾಡೋ ಮುಂಚೆನೆ ಒಂದು ಪರೀಕ್ಷೆ ಮಾಡ್ಕೊಳ್ಳೋದು. ಯಾಕಂದರೆ ಇದರಲ್ಲಿ ಮಾಡುವಂತಹ ಪರೀಕ್ಷೆ ಏನಿದೆ ಅದು ತುಂಬ ಸಿಂಪಲ್ ಆಗಿ ಒಂದು 15 ನಿಮಿಷ 20 ನಿಮಿಷದಲ್ಲಿ ಮುಗ್ದೋಗುವಂತಹ ಪರೀಕ್ಷೆ ಅದು. ಆ್ಯಂಡ್ ಯಾವುದೇ ರೀತಿಯ ಚುಚ್ಚೋದು ಅಥವಾ ಏನೂ ಇರೋದಿಲ್ಲ. ಸೊ ಸಿಂಪಲ್ ಟೆಸ್ಟ್ ಅದು, ಆ್ಯಂಡ್ ಅದರ ಕಾಸ್ಟ್ ಕೂಡ ತುಂಬ ಜಾಸ್ತಿ ಇರೋದಿಲ್ಲ. ಹಾಗಾಗಿ ಆ ಪರೀಕ್ಷೆನ ಮಾಡಿಸ್ಕೊಂಡ್ಬಿಟ್ಟು ಅವರು ಒಂದು ಸಲ ಡಯಾಗ್ನೋಸಿಸ್ ಮಾಡಿಸ್ಕೊಂಡ್ಬಿಟ್ರೆ ಅದಕ್ಕೆ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್ ಕೂಡ ಇಮಿಡಿಯೇಟ್ಲಿ ಶುರು ಮಾಡ್ಬೋದು. ಆ ರೀತಿ ಇರುತ್ತೆ. ಸೊ ಈ ಕಾಯಿಲೆಗಳಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಹೇಳುವಂಥದ್ದು, ಈ ಗ್ರ್ಯಾಜುವಲ್ ಆನ್ಸೆಟ್ ಈಗ ಏನು ಹೇಳಿದ್ವಿ ಅದರಲ್ಲಿ ಹೊರಭಾಗದ ಕಿವಿದಾದರೆ ನಾನು ಮೊದಲೇ ಹೇಳಿದೆ, ಔಟ್ ಪೇಷಂಟ್ ಡಿಪಾರ್ಟ್ಮೆಂಟಲ್ಲೇ ನಾವು ಅಂದರೆ ಏನು ಫಂಗಸ್ ಇನ್ಫೆಕ್ಷನ್ ಇದ್ದರೆ ಅದನ್ನು ಕ್ಲಿಯರ್ ಮಾಡುವಂತಹದ್ದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ಆ್ಯಂಟಿಬ್ಯಾಕ್ಟೀರಿಯಲ್ಸ್ ಕೊಡೋದು, ಕಿವಿಗೆ ಡ್ರಾಪ್ಸ್ ಕೊಡ್ತೀವಿ, ಇನ್ನು ವ್ಯಾಕ್ಸ್ ಎಲ್ಲ ಇದ್ದರೆ ಡ್ರಾಪ್ಸ್ ಕೊಟ್ಟು ಅದನ್ನು ಕ್ಲಿಯರ್ ಮಾಡುವಂತಹದ್ದು. ಈ ವ್ಯಾಕ್ಸ್ ಕೂಡ ಎಷ್ಟು ಸಿಂಪಲ್ ಪ್ರಾಬ್ಲಮ್ ಅಂತ ಅನಿಸ್ಬೋದು, ಆದರೆ ಅದರಲ್ಲೂ ಕೂಡ ಸುಮಾರು 60% ಕಿವಿ ಕೇಳೋದು ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಅದನ್ನು ಇಮಿಡಿಯೇಟ್ಲಿ ಕ್ಲಿಯರ್ ಮಾಡುವಂಥದ್ದೆಲ್ಲ ಮೈನರ್ ಪ್ರೊಸೀಜರ್ಸಲ್ಲಿ ಆಗಿ ಹೋಗುತ್ತೆ. ಅದೇ ಮೇಜರ್ ಪ್ರೊಸೀಜರ್ಸ್ ಅಂತ ನಾನು ಮಧ್ಯಭಾಗದ ಕಿವಿಯ ಪ್ರಾಬ್ಲಮ್ಗಳನ್ನು ಹೇಳಿದೆ, ಅದರಲ್ಲಿ ನಾವು ಟಿಂಪ್ಯಾನೋಪ್ಲಾಸ್ಟಿ ಅಥವಾ ಸ್ಟೆಪಿಡಾಟಮಿ ಅಂತ ಕೆಲವು ಶಸ್ತ್ರಚಿಕಿತ್ಸೆಗಳಿದ್ದಾವೆ. ಸೊ ಇದರಲ್ಲಿ ಏನು ಮಾಡ್ತೀವಿ, ಕಿವಿಯ ಪರದೆಯಲ್ಲಿರುವಂತಹ ರಂಧ್ರಗಳೇನಿರ್ತವೆ ಅದನ್ನು ನಾವು ಆರ್ಟಿಫಿಷಿಯಲ್ ಅಥವಾ ಆ ಪೇಷಂಟಿನ ಸ್ವಂತ ದೇಹದಿಂದ ತೆಗೆದಿರುವಂತಹ ಪರದೆಗಳಿಂದ ಕ್ಲೋಸ್ ಮಾಡ್ತೀವಿ. ಅದರಿಂದಾಗಿ ಅವರ ಕಿವಿ ಕೇಳೋದೇನು ಕಡಿಮೆ ಆಗಿರುತ್ತೆ. ಮತ್ತು ಇನ್ನೊಂದು ಅವರಿಗೆ ಸಿಂಪ್ಟಮ್ಸ್ ಇರುತ್ತೆ ಕಾಮನ್ ಆಗಿ, ಅಂದರೆ ಕಿವಿ ಸೋರುವಿಕೆ. ಸೊ ಈ 2 ಸಿಂಪ್ಟಮ್ಗಳು ಪೇಷಂಟಿಗೆ ಗೊತ್ತಾಗ್ತಾ ಇರುತ್ತೆ. ಅದನ್ನು ಸ್ಟಾಪ್ ಮಾಡ್ಬೋದು ಈ ರೀತಿಯ ಟ್ರೀಟ್ಮೆಂಟ್, ಈ ಸರ್ಜರಿಗಳಿಂದಾಗಿ. ಸೊ ಇನ್ನೊಂದು, ಈ ಡಿಸೀಸ್ ಪ್ರೋಗ್ರೆಸ್ ಆದಾಗ, ಅಂದರೆ ವರ್ಷಾನುಗಟ್ಟಲೆ ಈ ಪೇಷಂಟ್ಗಳು ಈ ತೊಂದರೆಗಳನ್ನು ಅನುಭವಿಸ್ತಾ ಮುಂದುವರಿಸಿದರೆ ಕಿವಿಯ ಒಳಭಾಗದಲ್ಲಿ ಅತಿ ಸೂಕ್ಷ್ಮವಾದಂತಹ ಮೂಳೆಗಳಿರ್ತವೆ. ಆ ಮೂಳೆಗಳು ಕಿವಿಗೆ ಕೇಳೋದಕ್ಕೋಸ್ಕರನೇ ಇರುವಂತಹವು. ಅವು ದೇಹದಲ್ಲಿರುವಂಥ ಅತಿ ಚಿಕ್ಕ ಅಸ್ಥಿಗಳು, ಮೂಳೆಗಳು. ಸೊ ಅವು ಕರಗ್ತಾ ಹೋಗ್ತವೆ, ಅವುಗಳ ಸವೆಯುತ್ತವೆ. ಸೊ ಆವಾಗ ಆ ಅಸ್ಥಿಗಳನ್ನು ನಾವು ರೀಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಟಿಂಪ್ಯಾನೋಪ್ಲಾಸ್ಟಿ ಅನ್ನೋ ಸರ್ಜರಿ ಹೆಸರಿದೆ ಅದು. ಸೊ ಅದನ್ನು ಮಾಡಿದರೆ ಪೇಷಂಟಿಗೆ ಎಷ್ಟು ಹಿಯರಿಂಗ್ ಲಾಸ್ ಇದೆ ಅಥವಾ ಕಿವುಡುತನ ಇದೆ ಅದನ್ನು ರಿವರ್ಸಿಬಲ್ ಮಾಡುವಂತಹ ಚಾನ್ಸ್ ಕೂಡ ಇರುತ್ತೆ. ಜೊತೆಗೆ ಆ ಸೋರೋದೇನಿರುತ್ತೆ ಅದೊಂಥರ
ಪೇಷಂಟ್ಗೆ ತುಂಬ ಡಿಸ್ಕಂಫರ್ಟ್, ಎಲ್ಲೋ ಸಮಾರಂಭಗಳಿಗೆ ಅಟೆಂಡ್ ಆಗ್ತಾ ಇರುವಾಗ ಕಿವಿಯಲ್ಲಿ ಪಸ್ ಬರ್ತಾ ಇದ್ದರೆ ತುಂಬ ಅನ್ಕಂಫರ್ಟೇಬಲ್ ಫೀಲಿಂಗ್ ಇರುತ್ತೆ. ಸೊ ಅದನ್ನು ಆ್ಯಸ್ ವೆಲ್ ಆ್ಯಸ್ ಕಿವುಡುತನನ ಇದರಿಂದ ಪರಿಹರಿಸಬಹುದು ಈ ಸರ್ಜರಿಯಿಂದಾಗಿ. ಎಸ್ ಡಾಕ್ಟರ್, ಈಗ ಈ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ರಿ, ಇಯರ್ ಪ್ರಾಬ್ಲಮ್ ಟ್ರೀಟ್ಮೆಂಟ್ಸ್ ಬಗ್ಗೆ. ಸೊ ಈ ಟ್ರೀಟ್ಮೆಂಟ್ ಎಲ್ಲ ಒಂದು ಸೈಡಿಗಾದರೆ, ಈಗ ಕೆಲವರು ಮನೆಯಲ್ಲಿ ಕೆಲವೆಲ್ಲ ಪ್ರಿಕಾಷನ್ಸ್ ತಗೊಳ್ತಾರೆ ಫಸ್ಟ್ ಸ್ಟೆಪ್ ಇಯರ್ ಪೇನ್ಸ್ ಎಲ್ಲ ಇದ್ದರೆ. ಸೊ ಅದರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಮನೆ ಮದ್ದು ಅನ್ನೋದು ಮುಂಚಿಂದನೂ ಮಾಡ್ತಾ ಬಂದಿರೋವಂಥದ್ದು. ಫಸ್ಟಿಗೆ ನಮಗೆ ಕಾಣುವುದೇ ಮನೆ ಮದ್ದು, ಏನಾದರೂ ಒಂದು ಒಮ್ಮೆ ನೋವು ಹೋಗ್ಲಿಕ್ಕೆ ಅಂತ ಹೇಳಿ. ಸೊ ಅದರ ಬಗ್ಗೆ ಆದರೆ ನಾವು ಕಾಮನ್ ಆಗಿ ನೋಡುವಂತಹ ಕಂಡೀಷನ್ಗಳಲ್ಲಿ ಈ ಮನೆ ಮದ್ದನ್ನು ಮಾಡಿ ಬಂದಂಥವ್ರು ಏನಿರ್ತಾರೆ, ಆ ಮನೆ ಮದ್ದುಗಳು ಸ್ಟೆರೈಲ್ ಆಗಿರೋದಿಲ್ಲ. ಸ್ಟೆರೈಲ್ ಅಂದರೆ ಅವು ಅಲ್ಲಿ ಇಲ್ಲಿ ಟಚ್ ಆಗಿರೋವಂತಹ ಚಾನ್ಸಸ್ಗಳಿರುತ್ತೆ. ಯೂಸ್ ಮಾಡಿರೋಂತಹ ಪಾತ್ರೆ ಆಗಲಿ ಸ್ಪೂನ್ ಆಗಿರಲಿ ಅದು ಶುದ್ಧವಾಗಿರೋದಿಲ್ಲ. ಇದರಿಂದಾಗಿ ಫಂಗಸ್ ಏನಿರುತ್ತೆ ಆ ಡ್ರಾಪ್ಸ್ ಜೊತೆಗೆ ಫಂಗಸ್ ಕೂಡ ಕಿವಿಯೊಳಗಡೆ ಹೋಗುವಂಥ ಚಾನ್ಸ್ ಇರುತ್ತೆ, ಅಥವಾ ಬೇರೆ ಬ್ಯಾಕ್ಟೀರಿಯಾಗಳು ಈ ಡ್ರಾಪ್ಸ್ ಜೊತೆಗೇ ಕಿವಿಗೆ ಹೋಗುವಂಥ ಚಾನ್ಸ್ ಇರುತ್ತೆ. ಸೊ ಕೆಲವೊಂದು ಸಲ ಕಿವುಡುತನ ಏನಿರುತ್ತೆ ಅದು ಮಧ್ಯಭಾಗದ ಕಿವಿಯಲ್ಲಿರುತ್ತೆ, ಅಲ್ಲಿಗೆ ಇವರ ಡ್ರಾಪ್ಸ್ ಅಥವಾ ಮನೆಮದ್ದು ರೀಚೇ ಆಗೋದಿಲ್ಲ. ಹೊರಭಾಗದ ಕಿವಿಗೆ ಮಾತ್ರ ಅದು ಸೇರೋವಂಥದ್ದು, ಅಲ್ಲಿಂದ ಅದು ಒಳಗೆ ತಾಗೋದೇ ಇಲ್ಲ. ಸೊ ಆವಾಗ ಗಾಯದ ಮೇಲೆ ಬರೆ ಎಳೆಯೋದಂತ ಏನು ಹೇಳ್ತಾರಲ್ಲ, ಆ ರೀತಿ ಆಗುತ್ತೆ. ಮೊದಲೇ ಪ್ರಾಬ್ಲಮ್ ಇದೆ, ಅದರ ಮೇಲೆ ಎಡಿಷ್ನಲ್ ಇನ್ಫೆಕ್ಷನ್ ಕೂಡ ಕಿವಿಗೆ ಹಾಕೊಂಡಾಗ ಆಗುತ್ತೆ. ಸೊ ಈ ಥರ ಪೇಷಂಟ್ಗಳು ಕಾಮನ್ ಆಗಿ ಕಿವಿದು ಫಂಗಸ್ ಇನ್ಫೆಕ್ಷನ್ ತಗೊಂಡು ಬರ್ತಾರೆ. ಕಾಮನ್ ಆಗಿ ನಾರ್ಮಲ್ ಆಗಿರುವಂತಹ ವ್ಯಕ್ತಿಗಾದರೆ ಈ ಫಂಗಸ್ ಇನ್ಫೆಕ್ಷನಿಂದ ಜಾಸ್ತಿ ತೊಂದರೆ ಆಗೋದಿಲ್ಲ. ಒಂದು ಕಿವಿ ನೋವು ಬರುತ್ತೆ, ಕಿವಿ ಸೋರುತ್ತೆ, ಸ್ವಲ್ಪ ದಿನ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಾರ್ಮಲ್ ಆಗುವಂತಹ ಚಾನ್ಸ್ ಇರುತ್ತೆ. ಅದೇ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇರುವಂತಹ ವ್ಯಕ್ತಿ ಆಗಲಿ ಅಥವಾ ಇಮ್ಯುನಿಟಿ ವೀಕ್ ಆಗಿರುವಂತಹ ಸಿಚುವೇಶನ್ಗಳಲ್ಲಿ ಈ ಇನ್ಫೆಕ್ಷನ್ ಏನಿರುತ್ತೆ ಅದು ಕಿವಿಯ ಭಾಗವನ್ನು ದಾಟಿ ಅದರ ಹಿಂಭಾಗದ ಮೂಳೆ ಏನಿರುತ್ತೆ ಅದಕ್ಕೆ ಹರಡುವಂತಹ ಚಾನ್ಸ್ ಇರುತ್ತೆ. ಅಲ್ಲಿಂದ ಬ್ರೈನಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗುವಂತಹ ಚಾನ್ಸ್ ಕೂಡ ಇರುತ್ತೆ. ಇದನ್ನು ಮ್ಯಾಲಿಗ್ನೆಂಟ್ ಓಟೈಟಿಸ್ ಎಕ್ಸ್ಟರ್ನಾ ಅಂತ ಕೂಡ ಹೇಳ್ತಾರೆ. ಸೊ ಈ ರೀತಿಯ ಮನೆ ಮದ್ದು ಮಾಡೋವಾಗ ನನ್ನ ಅಡ್ವೈಸ್ ಏನಿರುತ್ತೆ ಅಂದರೆ ಅದನ್ನು ಆದಷ್ಟು ಶಾರ್ಟ್ ಡ್ಯೂರೇಷನ್ಗೆ ಮಾತ್ರ ಇಟ್ಕೊಳ್ಳಿ. ಲಾಂಗ್ ಟರ್ಮ್ಗೆ ಇದಕ್ಕೇ ಅದರ ಮೇಲೆ ರಿಲೈ ಆಗಿ ಇರಬಾರ್ದು. ಜಾಸ್ತಿ ಆಗ್ತಾ ಇದ್ದರೆ ಇಮಿಡಿಯೇಟ್ಲಿ ಕನ್ಸಲ್ಟ್ ಮಾಡೋದು ಯಾವಾಗಲೂ ಬೆಸ್ಟ್ ಸೊಲ್ಯೂಷನ್. ಎಸ್ ಡಾಕ್ಟರ್, ಇನ್ನು ಹಾಗೆ ಈಗ ಈ ಜನ್ಮಜಾತ ಕಿವುಡುತನ ಅಂತ ಹೇಳಿರ್ತದೆ, ಬೈ ಬರ್ತ್ ಆಗಿದ್ದವರಿಗೆ, ಸೊ ಅವರಿಗೆ ಏನು ಪರಿಹಾರ ಡಾಕ್ಟರ್? ಅದೇ ಇದು ಅತಿ ದೊಡ್ಡ ಪ್ರಾಬ್ಲಮ್ ಆ್ಯಕ್ಚುಲಿ ENT ಅಲ್ಲಿ ನಾವು ಫೇಸ್ ಮಾಡೋದು. ಹುಟ್ಟೋವಾಗ್ಲೇ ಒಂದು ಮಗು ಕಿವುಡುತನದಿಂದ ಹುಟ್ಟುತ್ತೆ. ಅದು ಈಗಿನ ಕಾಲದಲ್ಲಿ ಅದು ಆಗಲೇಬಾರ್ದು ಆ್ಯಕ್ಚುಲಿ. ಯಾಕಂದರೆ ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ. ಒಂದು ತಾಯಿ ಪ್ರೆಗ್ನೆಂಟ್ ಆಗಿರುವಂತಹ ಗರ್ಭಾವಸ್ಥೆಯಲ್ಲಿ ಇರುವಂಥ ಸಮಯದಲ್ಲಿ ಕೇರ್ಲೆಸ್ ಆಗಿ ತಗೊಂಡಿರೋ ಮೆಡಿಕೇಷನ್ಸಿಂದ ಟ್ಯಾಬ್ಲೆಟ್ಸ್ ಪೇಯ್ನ್ ಟ್ಯಾಬ್ಲೆಟ್ಸ್ ಇರ್ಬೋದು, ಇಲ್ಲ ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಅಥವಾ ಸಿಂಪಲ್ ಟ್ಯಾಬ್ಲೆಟ್ಗಳಿಂದ ಕೂಡ ಮಗುವಿನ ಶ್ರವಣ ಬೆಳವಣಿಗೆ ಏನಿರುತ್ತೆ, ಕಿವಿಯ ಬೆಳವಣಿಗೆ, ಅದಕ್ಕೆ ಎಫೆಕ್ಟ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಪ್ರೆಗ್ನೆನ್ಸಿನಲ್ಲಿ ಯಾವುದೇ ರೀತಿಯ ಟ್ಯಾಬ್ಲೆಟ್ ತಗೊಳ್ಳುವಾಗ ಪ್ಲೀಸ್ ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡೇ ತಗೊಳ್ಬೇಕು. ಯಾಕಂದರೆ ಮಗುವಿನ ಕಿವಿ ಅತ್ಯಂತ ಸೂಕ್ಷ್ಮವಾಗಿರುತ್ತೆ ಗರ್ಭದಲ್ಲಿ. ಸೊ ಅಲ್ಲಿಗೆ ಆ ಸಮಯದಲ್ಲಿ ಒಂದು 3-4 ದಿನದ ಟ್ರೀಟ್ಮೆಂಟ್ ಕೂಡ ಪರ್ಮನೆಂಟ್ ಲೈಫ್ ಲಾಂಗ್ ಡ್ಯಾಮೇಜ್ ಮಾಡುವಂತಹ ಚಾನ್ಸ್ಗಳು ಇರುತ್ತೆ. ಸೊ ಅದೊಂದು ಕಾರಣ. ಆದರೆ ಹುಟ್ಟುವ ಸಮಯದಲ್ಲಿ ಈಗ ಸುಮಾರು ವರ್ಷಗಳಿಂದ ನಿಯೋನೆಟಲ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ. ಅದರಲ್ಲಿ ಪ್ರತಿ ಮಗುವಿನ ಕಿವಿಗೆ ಒಂದು ರೆಗ್ಯುಲರ್ ಆಗಿ ಪ್ರತಿ ಮಗುವಿಗೂ ಒಂದು ಟೆಸ್ಟ್ ಮಾಡೇ ಮಾಡ್ತಾರೆ. ಈ ಮಗುವಿನ ಕಿವಿ ನಾರ್ಮಲ್ ಆಗಿದೆಯೋ ಪ್ರತಿಯೊಂದು ಮಗುವಿಗೂ ಮಾಡೇ ಮಾಡ್ತಾರೆ ಅದು. ಸೊ ಅದರಲ್ಲಿ ಏನಾದರೂ ಡೌಟ್ ಬಂದಂತಹ ಸಮಯದಲ್ಲಿ 4 ತಿಂಗಳ ನಂತರ ಮತ್ತೆ ಬರಲಿಕ್ಕೆ ಹೇಳ್ತಾರೆ. ಈ ಸಮಯದಲ್ಲಿ ಮಗುವಿಗೆ ಪಾಪ ಏನು ಹೇಳುವಂಥ ಸ್ಥಿತಿನಲ್ಲೇ ಇರೋದಿಲ್ಲ. ಸೊ ಹಾಗಾಗಿ ತಂದೆ ತಾಯಿಗಳ ಪಾತ್ರ ತುಂಬ ಅತಿ ಮುಖ್ಯವಾದದ್ದು. ಅವರು ಅದನ್ನು ನೆನಪಿಟ್ಕೊಂಡು 3-4ನೇ ತಿಂಗಳಲ್ಲೇ ಈ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಏನಿದೆ ಅದರ ಸೆಕೆಂಡ್ ವಿಸಿಟಿಗೆ ಬರಬೇಕು. ಆವಾಗ ಅದನ್ನು ಮತ್ತೆ ಆ ಪ್ರಾಬ್ಲಮ್ ಕಂಟಿನ್ಯೂ ಆಗಿದೆ ಅಂತ ಕನ್ಫರ್ಮ್ ಆದಲ್ಲಿ 1 ವರ್ಷದೊಳಗೇ ಮಗುವಿಗೆ ಒಂದು ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಮಾಡುವಂಥ ಒಂದು ಸರ್ಜರಿ ಇದೆ. ಅದನ್ನು ಮಾಡಿದಲ್ಲಿ ಮಗುವಿನ ಬೆಳವಣಿಗೆ ಬೇರೆ ಮಕ್ಕಳಂತೆ ನಾರ್ಮಲ್ ಆಗಿ ಆಗುವಂಥ ಚಾನ್ಸ್ ಇರುತ್ತೆ. ಥ್ರೂಔಟ್ ಲೈಫ್ ಯಾವುದೇ ತೊಂದರೆ ಇಲ್ಲದೇ ಮಗು ನಾರ್ಮಲ್ ಆಗಿ ಬದುಕಬಹುದು. ಈ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನೋದು ತುಂಬ ಜನಕ್ಕೆ ಇನ್ನೂ ತಿಳಿದಿಲ್ಲ. ಯಾಕಂದರೆ ಈ ಅಡ್ವಾನ್ಸ್ ಏನಿದೆ ದೋ ವರ್ಲ್ಡ್ ವೈಡ್ ಇದು 50 ವರ್ಷಗಳಿಂದ ಇದೆ ಈ ಆಪರೇಷನ್. ಆದರೂ ಇಂಡಿಯಾದಲ್ಲಿ ಅದರ ಕಾಸ್ಟ್ ಫ್ಯಾಕ್ಟರ್ ಇರ್ಬೋದು ಅಥವಾ ಅವೈಲಬಿಲಿಟಿ ಕಡಿಮೆ ಈ ಸರ್ಜರಿದು. ಹಾಗಾಗಿ ತುಂಬ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ಸೇ ಇಲ್ಲ. ಸೊ ಈ ಆಪರೇಷನಲ್ಲಿ ಡೈರೆಕ್ಟಾಗಿ ಕಿವಿಯ ಶ್ರವಣ ಯಂತ್ರ ಏನಿರುತ್ತೆ ಅದನ್ನು ಕಿವಿಯ ನರದ ಬುಡಕ್ಕೆ
ಎಸ್ಟಾಬ್ಲಿಷ್ ಮಾಡ್ತೇವೆ ತಗೊಂಡೋಗಿ ಇಂಪ್ಲಾಂಟನ್ನು ಕಾಕ್ಲಿಯಾದಲ್ಲಿ ಅಳವಡಿಸ್ತೇವೆ. ಅದರಿಂದಾಗಿ ಈ ಹೊರಭಾಗದ ಕಿವಿ ಏನು ವರ್ಕ್ ಮಾಡ್ತಾ ಇರೋದಿಲ್ಲ, ನರ ಏನು ವರ್ಕ್ ಮಾಡ್ತಾ ಇರೋದಿಲ್ಲ, ಅದನ್ನು ಬೈಪಾಸ್ ಮಾಡಿ ಅದು ಡೈರೆಕ್ಟಾಗಿ ಬ್ರೈನಿಗೆ ಸ್ಟಿಮ್ಯುಲಸ್ ನರ್ವ್ ಥ್ರೂ ಪಾಸ್ ಆಗುವಂತಹ ಒಂದು ಸಿಸ್ಟಮ್ ಈ ಸರ್ಜರಿ. ಸೊ ಇದನ್ನು ಮಗು ಅತಿ ಚಿಕ್ಕದಾಗಿರೋವಾಗಲೇ ಮಾಡಬೇಕು. ಯಾಕಂದರೆ ಕಿವಿ ಅತಿ ಮುಖ್ಯವಾದಂತಹ ಒಂದು ಪಂಚೇಂದ್ರಿಯಗಳೇನಿದ್ದಾವೆ, 5 ಸೆನ್ಸಸ್, ಅದರಲ್ಲಿ ಅತಿ ಇಂಪಾರ್ಟೆಂಟ್. ಯಾಕಂದರೆ ನೀವು ತಾಯಿ ಮಾತಾಡ್ತಿರಬಹುದು ಅಥವಾ ಯಾವುದೇ ರೀತಿಯ ಎನ್ವಿರಾನ್ಮೆಂಟಲ್ ಸೌಂಡ್ಸ್ ಇರ್ಬೋದು, ಅದನ್ನೆಲ್ಲ ಮಗು ತುಂಬ ಇಂಪಾರ್ಟೆಂಟಾಗಿ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ, ತುಂಬ ವೇಗವಾಗಿ ಅವರ ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ 5 ವರ್ಷದ ಮೊದಲೇ ಈ ಸರ್ಜರಿಯನ್ನು ಮಾಡದೇ ಇದ್ದಲ್ಲಿ ಆ ಮಗು ಸ್ಪೆಷಲ್ ಸ್ಕೂಲ್ಗಳಿಗೆ ಕಳಿಸ್ಬೇಕಾಗುತ್ತೆ, ಡೆಫ್ ಸ್ಕೂಲ್ಗಳೇನಿರುತ್ತೆ. ಮತ್ತು ಅವರಿಗೆ ಸಾಮಾನ್ಯವಾಗಿ ನಮ್ಮ ರೆಗ್ಯುಲರ್ ಸೊಸೈಟಿ ಏನಿದೆ ಅದರಲ್ಲಿ ಮಿಂಗಲ್ ಆಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಮುಂದೆ. ಸೊ ಆಮೇಲೆ ಅವರು ಅದನ್ನು ಟ್ರೈ ಮಾಡಿದರೂ ಕೂಡ ಮೊದಲು ಅವರು ಯಾವ ರೀತಿಯ ಒಂದು ನಾರ್ಮಲ್ ಆಗಿ ಭಾಷೆಯನ್ನು, ಲ್ಯಾಂಗ್ವೇಜನ್ನು ಕಲಿಯುವಂತಹ ಕೆಪಾಸಿಟಿ ಇರುತ್ತೆ, ಅದನ್ನು ಪಡೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಟ್ ಮಕ್ಕಳಿಗೆ ಅದನ್ನು ಹೇಳ್ಕೊಳ್ಳಿಕ್ಕೆ ಆಗ್ತಾ ಇರಲ್ಲ. ಸೊ ಅವ್ರಿಗೆ ಅದು ಗೊತ್ತೇ ಇರಲ್ಲ, ಯಾಕಂದರೆ ಈ ರೀತಿ ಒಂದು ನಮ್ಮ ಸೆನ್ಸಸ್ ಇದೆ ಅಂತ ಹೇಳಿಬಿಟ್ಟು. ಸೊ ತಂದೆ ತಾಯಿಗಳು ಇದನ್ನು ಐಡೆಂಟಿಫೈ ಮಾಡಿ, ಅದಕ್ಕೆ ತಂದೆ ತಾಯಿಗಳೂ ಲೇಟಾಗಿ ಬರ್ತಾರಂತ ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ ಇದು ಪ್ರತಿಯೊಂದು ಮಗುವಿಗೂ ಈ ಟೆಸ್ಟ್ ಮಾಡಬೇಕಂತದೆ, ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇದೆ. ಸೊ ಅದನ್ನು ಐಡೆಂಟಿಫೈ ಮಾಡಿ ತಿಳಿಸಿದಂತಹ ವಿಷಯದಲ್ಲಿ ತಂದೆ ತಾಯಿಗಳು ಜಾಸ್ತಿ ಕಾಳಜಿ ವಹಿಸಿ ಆ ಮಕ್ಕಳನ್ನು ಆಸ್ಪತ್ರೆಗೆ ಕರ್ಕೊಂಡ್ಬಂದು ಆ ಸರ್ಜರಿನ ಮಾಡಿಸ್ಬೇಕು ಮಗುವಿಗೆ ಆದಷ್ಟು ಬೇಗ. ಅದರಲ್ಲಿ ಕಾಸ್ಟ್ ಫ್ಯಾಕ್ಟರ್ ಕೂಡ ಇದೆ. ಯಾಕಂದರೆ ಈ ಕಾಕ್ಲಿಯರ್ ಇಂಪ್ಲಾಂಟ್ ಏನಿದೆ ಅದು ಸುಮಾರು ಲಕ್ಷಗಟ್ಟಲೆ ಖರ್ಚು ಬರುತ್ತೆ ಅದನ್ನು ಮಾಡಿಸೋದಕ್ಕೆ. ಆ ಇಂಪ್ಲಾಂಟೇ ತುಂಬ ಲಕ್ಷಗಟ್ಟಲೆ ಕಾಸ್ಟ್ ಇರುತ್ತೆ ಅದರದ್ದು. ಸೊ ಆ ವಿಚಾರದಿಂದಾಗಿ ತುಂಬ ತಂದೆ ತಾಯಿಗಳು ಹಿಂದೆರೆದು ಬಿಡ್ತಾರೆ, ಇದು ನಮಗೆ ಬೇಡ, ಇದು ನಮ್ಮ ಕೈಲಿ ಆಗೋದಿಲ್ಲ ಅಂತ. ಬಟ್ ತುಂಬ ಸಾಮಾಜಿಕ ಆರ್ಗನೈಸೇಷನ್ಗಳಿದ್ದಾವೆ, ಸೋಷಿಯಲ್ ವೆಲ್ಫೇರ್ ಆರ್ಗನೈಸೇಷನ್ಸ್, ಅದರಲ್ಲಿ ಇದಕ್ಕೋಸ್ಕರ ಹೆಲ್ಪ್ ಮಾಡಲಿಕ್ಕೋಸ್ಕರ ತುಂಬ ರೆಡಿಯಾಗಿರುವಂತಹ ಆರ್ಗನೈಸೇಷನ್ಗಳು ಕೂಡ ಇದ್ದಾವೆ. ಸೊ ಅವರು ತಂದೆ ತಾಯಿಗಳು ಮುಂದೆ ಬಂದಲ್ಲಿ ಅವರ ಸಹಾಯದಿಂದ ಸ್ವಲ್ಪ ಹಣ ಕಲೆಕ್ಟ್ ಮಾಡಿ ಇವರು ಸ್ವಲ್ಪ ಮಾನಿಟರಿ ಪಾರ್ಟ್ ಕಾಂಟ್ರಿಬ್ಯೂಟ್ ಮಾಡಿದರೆ ಆಸ್ಪತ್ರೆಗಳು ಕೂಡ ಇದಕ್ಕೆ ಕನ್ಸೆಷನ್ ಕೊಡಲಿಕ್ಕೆ ರೆಡಿ ಇರ್ತವೆ. ಉದಾಹರಣೆಗೆ ನಮ್ಮ ಯೆನಪೋಯ ಮೆಡಿಕಲ್ ಕಾಲೇಜಲ್ಲಿ ಇದಕ್ಕೆ ಮೋರ್ ದ್ಯಾನ್ 50% ಕಾಂಪನ್ಸೇಷನ್ ಕೊಡುವಂತಹ ಪ್ಲ್ಯಾನ್ಸ್ ಇದ್ದಾವೆ. ಸೊ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಜನರಿಗೆ ಇನ್ನೂ ಅವರಿಗೆ ಲಕ್ಷಗಟ್ಟಲೆ ಇದರಲ್ಲಿ ಖರ್ಚು ಬರುತ್ತೆ, ಇನ್ನೂ ಪುಟ್ಟ ಮಗು ಅಂತ ಹೇಳ್ತಿದ್ದ ಹಾಗೇ ಅವರಿಗೆ ಹೆದರ್ಕೊಂಡು ಹಿಂಜರಿಸ್ಬಿಡ್ತಾರೆ. ಬಟ್ ಅಲ್ಲಿ ಟೈಮ್ ಪಾಸ್ ಆಗ್ತಾ ಇರುತ್ತೆ, ಮಗುವಿನ ಬೆಳವಣಿಗೆ ಕಾಂಪನ್ಸೇಟ್ ಆಗ್ತಾ ಇರುತ್ತೆ. ಸೊ 5 ವರ್ಷ ಕ್ರಾಸ್ ಆದಮೇಲೆ ಅವರು ಹೇಗೋ ಧೈರ್ಯ ಮಾಡಿ ಹಣ ಕಲೆಕ್ಟ್ ಮಾಡಿ ಬಂದರೂ ಕೂಡ ಸಹಾಯ ಮಾಡಲಿಕ್ಕಾಗೋದಿಲ್ಲ, ಅಥವಾ ಆ ಚಿಕ್ಕ ಇದ್ದಾಗ ಕೊಡುವಂತಹ ಏನು ಎಫೆಕ್ಟ್ ಇರುತ್ತೆ ಅದನ್ನು ದೊಡ್ಡದಾದ ಮೇಲೆ ಕೊಡಲಿಕ್ಕಾಗಲ್ಲ. ಸೊ ನಾನೀಗ ಕೇಳಬೇಕು ಅಂತ ಹೇಳಿದ್ದೆ, ಈ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಅನ್ನುವಂತಹದ್ದು ದೊಡ್ಡವರಿಗೆ ಮಾಡುವಂತಹ ಸರ್ಜರಿ ಅಲ್ಲ? ದೊಡ್ಡವರಿಗೂ ಕೂಡ ಮಾಡ್ಬೋದು. ಆ್ಯಕ್ಚುಲಿ ನಾನೇನು ಹೇಳಿದೆ 50 ವರ್ಷದ ಮುಂಚೆ ಇದು ಶುರುವಾಯಿತು ಅಂತ, ಅದು ಒಂದು ಮೆಡಿಕಲ್ ಬ್ರೇಕ್ ಥ್ರೂ ಆಗಿತ್ತು. ಯಾಕಂದರೆ ಕಳೆದು ಹೋದಂತಹ ಒಂದು ಇಂದ್ರಿಯ ಏನಿದೆ ಅದನ್ನು ವಾಪಸ್ ತರೋದು ಅಂದರೆ ಇಂಪಾಸಿಬಲ್ ಅಂತ ಆವಾಗ ಯೋಚಿಸ್ತಾ ಇದ್ರು. ಆವಾಗ ಫಸ್ಟ್ ಒಬ್ಬ ಆಕ್ಸಿಡೆಂಟಲ್ಲಿ ಕಿವಿಯ ಶಕ್ತಿ ಕಳೆದುಕೊಂಡಂತಹ ವ್ಯಕ್ತಿಗೆ ಇದನ್ನು ಫಸ್ಟಿಗೆ ಆಪ್ರೇಷನ್ ಮಾಡಿದ್ದು. ಆ ವ್ಯಕ್ತಿಗೆ ಅದನ್ನು ಅಳವಡಿಸಿದಾಗ ಅವರು ನೋಡಿದರು, ಅಂದರೆ ಅವನು ನಾರ್ಮಲ್ ಆಗಿ ಮಾತಾಡುವಂತಹ ಮತ್ತು ಕೇಳುವಂತಹ ಕೆಪಾಸಿಟಿಯನ್ನು ವಾಪಸ್ ಪಡೆದುಕೊಂಡ. ಸೊ ಇಟ್ ವಾಸ್ ಅ ಮಿರಾಕಲ್ ಟ್ರೀಟ್ಮೆಂಟ್ ಆವಾಗ. ಬಟ್ ಈಗ ಅದೇ ಹೇಳಿದ್ದೀನಿ, 50 ವರ್ಷ ಆಗಿದೆ, ಆದ್ರೂ ಪಬ್ಲಿಕ್ ಅವೇರ್ನೆಸ್ ಇನ್ನೂ ಬಂದಿಲ್ಲ. ಸರ್ಜರಿ ಅಂತ ಹೇಳಿದ ಕೂಡಲೇ ತುಂಬ ಜನ ಹೆದರ್ಕೊಂಡು ಬಿಡ್ತಾರೆ. ಹಿಂದಿನ ಕಾಲದಲ್ಲಿ ಮೈಕ್ರೋಸ್ಕೋಪಿಕ್, ಈಗ ನಾವು ಏನು ಮಾಡ್ತೀವಿ ಅದು ಮೈಕ್ರೋಸ್ಕೋಪಿಕ್ ಇಯರ್ ಸರ್ಜರಿಗಳು, ತುಂಬ ಮ್ಯಾಗ್ನಿಫಿಕೇಷನಲ್ಲಿ ಕಿವಿಯ ಒಳಭಾಗದ ಪ್ರತಿಯೊಂದು ನರ ಎಲ್ಲದನ್ನು ಎಕ್ಸಾಮಿನ್ ಮಾಡಿ ಆಪ್ರೇಷನ್ ಮಾಡ್ತೀವಿ. ಮುಂಚಿನ ಕಾಲದಲ್ಲಿ ಅದು ಇಲ್ದೇ ಇದ್ದ ಟೈಮಲ್ಲಿ ಯಾವ ರೀತಿ ಆಪ್ರೇಷನ್ ಮಾಡ್ತಿದ್ರು, ಆವಾಗ ಕಿವಿಗೆ ಮತ್ತು ಮುಖಕ್ಕೆ ಇಂಜುರಿ ಆಗ್ತಾಯಿತ್ತು ಈ ಸರ್ಜರಿ ಮಾಡುವಾಗ. ಸೊ ಆ ಹಳೆಯ ನೆನಪುಗಳಿಂದಾಗಿ ಕೆಲವರು ಮಿಸ್ಗೈಡ್ ಆಗ್ತಾರೆ. ನನ್ನ ಮುಖ ವೀಕ್ ಆಗುತ್ತೆ ಅಂತ ಹೇಳ್ತಾರೆ, ಮುಖದ್ದು ಪ್ಯಾರಲಿಸಿಸ್ ಆಗುತ್ತೆ ಅಂತ ಹೇಳ್ತಾರೆ, ಕಿವಿ ಕೇಳೋದು ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಅಂತ ತುಂಬ ಜನ ಇದನ್ನು ಮಾಡಿಸ್ಕೊಳ್ಳೋದಿಲ್ಲ. ಇವೆಲ್ಲ ಮಿಸ್ಕನ್ಸೆಪ್ಷನ್ಸ್. ಈಗಿನ ಟೈಮಲ್ಲಿ ಇವ್ಯಾವೂ ಇಲ್ಲ. ಯಾಕಂದರೆ ಮೈಕ್ರೋ ಇಯರ್ ಸರ್ಜರಿ ಡೆವಲಪ್ ಆದಮೇಲೆ ಈ ಎಲ್ಲ ಸೈಡ್ ಎಫೆಕ್ಟ್ಸನ್ನು ಅದು ಸೈಡ್ ಲೈನಿಗೆ ತಳ್ಳಿಬಿಟ್ಟಿದೆ. ಅವುಗಳ ಚಾನ್ಸ್ ಇರೋದಿಲ್ಲ ಅಂತಲ್ಲ, ಆದರೆ ಲೆಸ್ ದ್ಯಾನ್ 1% ಚಾನ್ಸಿಗೆ ಹೋಗಿರುವಾಗ 99.9 ಜನಕ್ಕೆ ಅದು ಬೆನಿಫಿಟ್ ಕೊಡುವಾಗ ಎಲ್ಲರೂ ಅದನ್ನು, ಯಾರಿಗೆ ತೊಂದರೆ ಇದೆ ಅವರು ಅದನ್ನ ಮಾಡಿಸ್ಕೊಳ್ಳೋದು ಒಳ್ಳೆ. ಸೊ ಈಗ ಇದೆಲ್ಲ ಇಯರ್ ಪ್ರಾಬ್ಲಮ್ಸ್ ಇದ್ದವರಿಗೆ ಅಂತ ಆಯಿತು. ಈಗ ಇಯರ್ ತೊಂದರೆ ಇಲ್ಲದವರು, ಅಂದರೆ ಕಿವುಡುತನ ಇಲ್ಲ ಅಥವಾ ಇಯರ್ ಸಮಸ್ಯೆ ಇಲ್ಲದವರು, ಅವರ ಕಿವಿಯನ್ನು ಯಾವ ರೀತಿಯಾಗಿ ಕೇರ್ ತಗೊಳ್ಬೇಕು ಅಂತ ಹೇಳಿ? ಇದು ಕಾಮನ್ ಆಗಿ ಎಲ್ಲರೂ ಕೇಳುವಂಥ ಪ್ರಾಬ್ಲಮ್. ಯಾಕಂದರೆ ನಾರ್ಮಲ್ ಆಗಿ ಎಲ್ಲರಿಗೂ ಒಂದು ಮಿಸ್ಕನ್ಸೆಪ್ಷನ್ ಏನಂದರೆ ಕಿವಿನ ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನೋವಂಥದ್ದು. ಇಯರ್ ಬಡ್ಸ್ನ ಯೂಸ್ ಮಾಡ್ತಾರೆ, ಎಣ್ಣೆ ಹಾಕ್ಕೊಳ್ತಾರೆ, ಇಲ್ಲ ಸ್ನಾನ ಮಾಡುವಾಗ ನೀರು ಹಾಕೋತಾರೆ. ಸೊ ಇವೆಲ್ಲ
ಯಾವುದೂ ಮಾಡಬೇಕಾದಂಥ ವ್ಯವಸ್ಥೆ ಇಲ್ಲ. ಯಾಕಂದರೆ ಕಿವಿದು ಅನಾಟಮಿ ಅಂದರೆ ಸ್ಟ್ರಕ್ಚರ್ ಯಾವ ಥರ ಇದೆ ಅಂದರೆ ಈ ಎಲ್ಲ ಕೊಳೆಗಳನ್ನು ನ್ಯಾಚುರಲ್ ಆಗಿ ಕ್ಲಿಯರ್ ಮಾಡುವಂತಹ ಒಂದು ಕೆಪಾಸಿಟಿ ಇದೆ ಕಿವಿಗೆ. ಆದರೆ ವ್ಯಾಕ್ಸ್ ಕೆಲವೊಂದು ಸಲ ಗಟ್ಟಿ ಕಟ್ಟುತ್ತೆ. ಕಿವಿಯಲ್ಲಿರೋ ವ್ಯಾಕ್ಸ್ ಏನಿದೆ ಅದು ಕಿವಿಯ ಸ್ಮೂತ್ ಫಂಕ್ಷನಿಂಗಿಗೋಸ್ಕರ ಕ್ರಿಯೇಟ್ ಆಗುತ್ತೆ ಕಿವಿನಲ್ಲಿ. ಬಟ್ ಅದು ಒಂದೊಂದು ಸಲ ಕಟ್ಕೊಂಡಾಗ ಕಿವಿಯಲ್ಲಿ ತುರಿಕೆ ಬರಬಹುದು. ಅದಕ್ಕೋಸ್ಕರ ಹಳೆ ಕಾಲದಲ್ಲಿ ಎಣ್ಣೆ ಹಾಕೊಳ್ಳುವಂತಹ ಒಂದು ಅಭ್ಯಾಸ ಇತ್ತು. ಆದರೆ ಈಗಿನ ಕಾಲದಲ್ಲಿ ಏನಾಗುತ್ತೆ, ನಾವು ಕಾಮನ್ ಆಗಿ ನೋಡೋದೇನೆಂದರೆ ಈ ಪೇಷಂಟ್ಗಳು ಈ ಎಣ್ಣೆ ನಾನು ಮೊದಲೇ ತಿಳಿಸಿದ ಹಾಗೆ ಅವರು ಅದನ್ನು ಹಾಕಿ ನೆಕ್ಸ್ಟ್ ಫಂಗಲ್ ಇನ್ಫೆಕ್ಷನ್ ಆಗಿ ನಮ್ಮ ಹತ್ರ ಬರ್ತಾರೆ. ಸೊ ಅದು ಒಳ್ಳೆ ಅಭ್ಯಾಸ ಅಲ್ಲ. ಮತ್ತು ಇನ್ನೊಂದು ವಿಷಯ ಏನು ತಿಳಿದಿರ್ಬೇಕಂದ್ರೆ ಇಯರ್ಬಡ್ ಯೂಸ್ ಮಾಡ್ತಾರೆ. ಇಯರ್ಬಡ್ಗಳು ಯೂಸ್ ಮಾಡೋರಿಗೆ ಮೊದಲು ಏನು ತಿಳಿದಿರ್ಬೇಕಂದ್ರೆ ಕಿವಿಯ ಹೊರಭಾಗದ ಲೆಂತ್ ಜಸ್ಟ್ 2.5 ಸೆಂಟಿಮೀಟರ್ಸ್. ಸೊ ಅವರು ಒಂದು ಫುಲ್ ಇಯರ್ಬಡ್ ಲೆಂತನ್ನು ಪುಷ್ ಮಾಡಿದರೆ ಕಿವಿಯ ತಮಟೆಗೆ ಪರ್ಮನೆಂಟ್ ಡ್ಯಾಮೇಜ್ ಆಗಿ ಅವರಾಗೇ ಒಂದು 50% ಡೆಫ್ನೆಸ್ಸನ್ನು ಇನ್ವೈಟ್ ಮಾಡ್ಕೊಂಡು ಹಾಗೆ. ಕಿವಿದು ಪರದೆ ಅನ್ನೋದು 0.1 ಸೆಂಟಿಮೀಟರ್ 0.1 ಮಿಲಿಮೀಟರ್ ಥಿಕ್ನೆಸ್ ಇರುವಂತಹ ಒಂದು ಪರದೆ. ಅದು ಅತಿ ಸೂಕ್ಷ್ಮ, ತುಂಬ ಡೆಲಿಕೇಟ್ ಅದು. ಸೊ ಅದಕ್ಕೆ ಜಸ್ಟ್ ಟಚ್ ಮಾಡಿದ್ರೂ ಅಲ್ಲಿ ಹೋಲ್ ಆಗುತ್ತೆ. ಸೊ ಇನ್ನು ಅವರು ಪುಷ್ ಮಾಡಿ ರಬ್ ಮಾಡೋದೆಲ್ಲ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಸೊ ಮತ್ತು ಸ್ನಾನ ಮಾಡುವಾಗ ನೀರು ಹಾಕುವಂತಹ ವ್ಯವಸ್ಥೆ ಕೂಡ ತಪ್ಪು. ಯಾಕಂದರೆ ನೀರಿನಲ್ಲಿ ಅಗೈನ್ ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಸ್ ಇರ್ಬೋದು, ಇವೆಲ್ಲ ಇರುತ್ತೆ ಕಾಮನ್ ಆಗಿ. ಸೊ ಓವರ್ ಹೆಡ್ ಟ್ಯಾಂಕಿಂದ ಬರ್ತಾ ಇರುತ್ತೆ ನೀರುಗಳು. ವಿ ಡೋಂಟ್ ನೋ ವಾಟ್ ಆರ್ ದ ಸೋರ್ಸಸ್ ಆಫ್ ವಾಟರ್. ಸೊ ಅವು ಕಿವಿಗೆ ಹೋದರೆ ಅದೇನೆ ನಾವಾಗೇ ಕಾಯಿಲೆನ ಇನ್ವೈಟ್ ಮಾಡ್ಕೊಂಡು ಹಾಗೆ. ಸೊ ಇವನ್ನೆಲ್ಲ ನಾರ್ಮಲ್ ಆಗಿ ಮಾಡಬಾರ್ದು. ಮತ್ತು ಇಯರ್ ಬಡ್ಸ್ ಇದು ಹೆಡ್ ಫೋನ್ಸ್ ಹಾಕೋತಾರೆ. ಹೆಡ್ ಫೋನ್ಸ್ ಹಾಕೊಳ್ಳೋದು ಕೂಡ ಕಿವಿಯ ಒಳಭಾಗಕ್ಕೆ ತುಂಬ ಪ್ರೆಸ್ ಮಾಡ್ಕೋಬಾರ್ದು. ಅದನ್ನು ಎಲ್ಲೆಲ್ಲೋ ಇಡ್ತಾರೆ, ಟೇಬಲ್ ಮೇಲೆ ಇಡ್ತಾರೆ, ಅದನ್ನ ಕ್ಲೀನಾಗಿ ಮೇಂಟೈನ್ ಮಾಡಲಿಕ್ಕಾಗಲ್ಲ. ಸೊ ಕಿವಿಯ ಒಳಭಾಗಕ್ಕೆ ಅದನ್ನು ಪುಷ್ ಮಾಡಿದಾಗ ಆಟೋಮೆಟಿಕಲಿ ಅದ್ರ ಜೊತೆಗೇ ಇನ್ಫೆಕ್ಷನ್ಗಳು ಕೂಡ ಎಂಟರ್ ಆಗುತ್ತೆ. ಸೊ ಇವೆಲ್ಲ ಕಾಮನ್ ಆಗಿ ಅವಾಯ್ಡ್ ಮಾಡಿದರೆ ಅಥವಾ ಇದರಿಂದಾಗಿ ಏನಾದರೂ ಸಿಂಪ್ಟಮ್ಸ್ ಡೆವಲಪ್ ಆದಾಗ ಇಮ್ಮಿಡಿಯೇಟ್ ಆಗಿ ಬಂದು ತೋರಿಸ್ಕೊಳ್ಳೋದು ಒಳ್ಳೆ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಹೆಚ್ಚಿನ ಮಾಹಿತಿಯನ್ನು ಕೊಟ್ರಿ. ಹೇಗೆಲ್ಲ ನಮ್ಮ ಇಯರನ್ನು ನಾವು ಪ್ರಿಕಾಷನ್ಸ್ ತೆಗೆದು ಯಾವ ರೀತಿಯಾಗಿ ಕ್ಲೀನಾಗಿ ಇಟ್ಕೊಳ್ಬೇಕು ಮತ್ತು ಅದರ ಟ್ರೀಟ್ಮೆಂಟ್ಗಳ ಬಗ್ಗೆ ಎಲ್ಲ ಮಾತಾಡಿದ್ರಿ ಡಾಕ್ಟರ್. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.